ವಾರದ ಪೂಜೆ ಕೊಟ್ಟನಗಳು ದೀಪ ಹೊತ್ತವಳು ಪಾಕಿತನಗಳು ದೀಪ ಹೊತ್ತವಳು अभय आयुरारोग्याम धर्म अर्थ काम मोक्ष चतुर्विध पुण्य फल पुरुषार्थ सिद्ध्यर्थम जन्मनि पूर्व जन्मनि जन्मां दैवाकता समस्त भाव परिहारार्थम आध्यात्मिकादि भौतिकादि दैविक नव नवतापत्रय निवारणार्थम वर्तमान कालस्थूल शरीराणां प्राप्तानां समस्त रोगोपद्रव निवारणार्थम आरोग्य पूर्ण ज्ञानैश्वर्यसिद्ध्यर्थम धन कनक वशवस्तुवाहन सकल सौभाग्य लक्ष्मी कीर्ति प्राप्त्यर्थम पुत्र पौत्र संपदा वृद्ध्यर्थम इष्टका गुरु विष्णु गुरु साक्षात् महेश्वरः गुरुदेव जगत् सर्वं तस्मै श्री गुरुवे नमः गुरुजिಯ ಅಲ್ಪ ಅಕ್ಷರದಿಂದ ಪಡಲಿ ಈ ಸ್ವಸ್ತಿಗಳು ಶೀಘ್ರವಾದ ಫಲಕೊರ್ಪಣ ಉವಾಣೋನ್ಯ ವ್ರತ ನಿಯಮಗಳುಂಟ ಉವಾಂಡ ಇತ್ತಲಿಗೆ ಖಂಡಿತವಾಗಲೇ ಇತ್ತಲಿಗೆ ಶ್ರೀಪಾದಕರುಗಳು ಆ ಮೂಲಕವಾದ ಲೋಕ ಕಲ್ಯಾಣ ಮಲ್ಪಾದಕರುಗಳು ಪಡೆದ ಪ್ರಾರ್ಥನೆ ಐಕೋಸ್ಕರ ದಾನ ಪರಿಹಾರ ಮಾಡುವ ವಿಚಾರದಲ್ಲಿ ತಲ್ಲೀನರಾತಾರೆ ಎಟ್ಟೆ ಸಮಯಗಾರಿಗೆ ಅಂಗೈ ಪ್ರದೇಶಕ್ಕೆ ಬರ್ತದೆ ಎಂದು ತೋರಿದರು ಆಯ್ತಾವಾಗ ಲೋಕಗಳು ಅನೇಕ ವ್ರತ ಪೂಜೆ ನಿಯಮಗಳು అయితే ಶ್ರೇಷ್ಠವಾದ ಒಂದು ವ್ರತ ಉಂಟು ಶೀಘ್ರ ಫಲಕೊರ್ಪಣ ಒಂದು ವ್ರತ ಉಂಟು కలియుగంలో ఏడు ఓడాడాల పొందితుంది వ్రత ఆంజోకులావుడు కొంజోకులావుడు ప్రాయదకులావుడు జోకులావుడు ఉపయోగించి నియಮ ಇದ್ದಾನೆ ಏಳ ಈ ಪೂಜೆಯನ್ನು ಮಲ್ಕೊಂಡಿದ್ದಾನೆ ಅಥವಾ ಈ ವ್ರತನಾಚರಣೆ ಮಲ್ಕೊಂಡಿದ್ದಾನ ಒಂದು ವಿಶೇಷವಾದ ಒಂದು ಪೂಜಾ ವ್ರತನೇ ವರಮಹಾಲಕ್ಷ್ಮಿ ವ್ರತ ಈ ವರಮಹಾಲಕ್ಷ್ಮಿ ವ್ರತನ ಮಲ್ಕೊಂಡ ಜೀವನದ ಅನೇಕ ಕಷ್ಟಗಳಪ್ಪ ಪರಿಹಾರ ಮಲ್ಕೊಳ್ಳೋದು ಸೌಭಾಗ್ಯದೊಟ್ಟಿಗೂ ಮಾತ್ರ ಇಷ್ಟಾರ್ಥಲ್ಲ ನೆಮ್ಮದಿಲ್ಲ ಆರೋಗ್ಯಲ್ಲ ಅಪ್ಪೆ ಅನುಗ್ರಹ ಪ್ರಪಾದಕರು ಪಡೆದುಕೊಂಡು ವಿಚಾರ ಕೇಳ್ತಾರೆ ಅವಾಗ ಶವನಕಾರಿ ಮಕ್ಕಳು ಕೇಳಬೇಕು ಸ್ವಾಮಿ ವರಮಹಾಲಕ್ಷ್ಮಿ ಬಂದು ನನಗೆ ವ್ರತದ ಉದರಿಗಳು ಕಂಡಾರು ಅವಾಗ ಈ ಪೂಜೆದ ಮಹತ್ವದಾದ ಈ ಪೂಜೆನ ಮಲ್ಪನ ದಾದ ಫಲ ಪೂಜೆ ಮಲ್ಪನ ವಿಧಿವಿಧಾನಗಳಿಂದ ಅಥವಾ ಈ ಪೂಜೆಗೆ ಈ ಕುದುರೆಯಂತೆ ಬರ್ತದೆ ಇದರ ಮಾತೆಗೆ ಸವಿಸ್ತಾರವಾಗಿ ತಗೊಂಡಾಗ ಅದು ಈ ವಿಚಾರನ ಪಡೆಯಲು ಶುರು ವರ ಕೈಲಾಸ ಪರ್ವತದಲ್ಲಿ ಶಿವದೇವರ ಪಾರ್ವತಿಯ ಪೆರ ಲೋಕ ಕಲ್ಯಾಣಾರ್ಥವಾದ ಅದು ಒಂದು ಚಿಂತನೆ ಮಲ್ಕೊಂಡಿದ್ದೇವೆ ಈ ಚಿಂತನೆ ಮಲ್ಕೊಂಡ ಸಮಯದಲ್ಲಿ ಪಾರ್ವತೀ ದೇವಿಯಲ್ಲಿ ಸಂಶಯ ಬರ್ತದೆ ಕಲಿಯುಗ ಪಂಡಿತ ದೇವರನ್ನು ಪ್ರತ್ಯಕ್ಷವಾದ ಏನಿಗೆ ಗಮನಿಸಲು ಸಾಧ್ಯ ಇದ್ದಿ ದಯಪಂಡ ಮನುಷ್ಯನ ಆಯುಷ್ಯನೇ ಅಲ್ಪಾಯುಷ್ಯ ಈ ಅಲ್ಪಾಯುಷ್ಯ ದೇವರನ್ನು ತಪಸ್ಸು ಮೂಲಕವಾದ ಪರಿಸರಣ ಮಾಡಲು ಸಾಧ್ಯ ಇದೆ ಅವಾಗ ಪರೋಕ್ಷವಾದ ದೇವರನ್ನು ಒಲಿಸಾಡಲಿಕ್ಕೆ ಶ್ರದ್ಧೆ ಬೋದು ಭಕ್ತಿ ಬೋದು ಅವಾಗ ಕಲಿಯುಗದ ಮನುಷ್ಯಗೆ ಶ್ರದ್ಧೆ ಭಕ್ತಿಗೆ ವ್ಯತ್ಯಾಸ ಬರುತ್ತೆ ಆಗ ಅಗತ ಜೀವನದ ಮಾತ ಕಷ್ಟಗಳು ಪರಿಹಾರ ಅವರು ನನಗ ದೇವರನ್ನ ಅನುಗ್ರಹ ಖಂಡಿತವಾದದ್ದು ಅದಕ್ಕೋಸ್ಕರ ಈ ಕಲಿಯುಗದ ಮನುಷ್ಯನ ಕಷ್ಟಗಳು ಮಾತ ಪರಿಹಾರ ಅವರು ನನಗ ಬಹಳ ಸುಲಭವಾದ ಪರಿಹಾರ ಉತ್ಪಾದಕ ಸ್ವಾಮಿ ಬಂದು ಕೇಳಿದಾಗ ಈಶ್ವರ ದೇವರೇ ಪಾರ್ವತೀ ದೇವಿನ ಪಾದರನ್ನ ಅರ್ಥ ಮಾಡ್ಕೊಂಡು ಪಂಡಿಗೆ ಇದರ ಮನಸ್ಸದ ಪ್ರಾರ್ಥನೆಯಿಂದ ಅರ್ಥ ಲೋಕದ ಸಮಸ್ತ ಭಕ್ತರಿಗೆ ಜನಗಳಿಗೆ ಅಥವಾ ಕಷ್ಟಗಳಿನ ಪರಿಹಾರ ಮಾಡಿಕೊಳ್ಳುವಂತೆ ಮನಸ್ಸತ್ತ ಅವರ ಕಲಿಯುಗಡೆ ಮಾತ ಕಷ್ಟಗಳಿನ ಶೀಘ್ರವಾದ ಪರಿಹಾರ ಮಾಡ್ಕೊಂಡ ವಿಶೇಷವಾಗಿ ವ್ರತ ಉಂಟು ಆ ವ್ರತಕ್ಕೆ ನಿಂತಿದ್ದರೆ ವರಮಹಾಲಕ್ಷ್ಮಿ ವ್ರತ ವರ ಪಂಡ ಗೋರಿಂಚಿತ್ರ ಇಷ್ಟಾರ್ಥಗಳನ್ನು ಕೊಡುವ ಶಕ್ತಿ ವರ ಅಂತ ಪಡ್ತೀವಿ ನನ್ನ ಶ್ರೀವರ ಪಂಡ ವಿಷ್ಣುದೇವನರು ನಿಂತಿದ್ದಾರೆ ಶ್ರೀವರ ಮಹಾಲಕ್ಷ್ಮಿ ಶ್ರೀವರ ಪಂಡ ಲಕ್ಷ್ಮೀನಾರಾಯಣ ದೇವಿಯಿಂದಲಾಡು ಅಂಚನೆ ನಂಗೆ ಬೋಡಾಯನ ವರ ಕೊಡುವ ದೇವಿನ ಶಕ್ತಿಯಿಂದಲಾಡು ಇಂಚಿತ್ತನ ವರಮಹಾಲಕ್ಷ್ಮಿಯ ವ್ರತ ಉಂಟು ಈ ವ್ರತನೇ ಎಂತ ಉಂಡಾಡುವ ಈ ವಿಶೇಷವಾಗಿ ಭಜನೆ ಅನ್ಪಡಿಸಬೇಕು ಶಿವದೇವಿಯ ಪಾರ್ವತೀ ದೇವಿಗೆ ಈ ವರಮಹಾಲಕ್ಷ್ಮಿ ವೃತ್ತಾಂತನ ಬಂದಿರ ಶುರುವಂತೆ ಅತ್ಯಂತ ಶ್ರೀಮಂತವಾದ ವಿದರ್ಭ ಬಂದಿದ್ದಲ್ಲಿ ಪಟ್ಟಣಗಳು ಕುಂಡಿನಿ ಬಂದಲ್ಲಿ ನಗರಗಳು
ಅತ್ಯಂತ ಬಡತನ ಜೀವನ ಮತ್ತು ಇತ್ತಿನ ಚಾರುಮತಿ ಮಂಟುನ ಪ್ರತಿವತಾಸ್ತ್ರೀ ದಿನೋಲ ಕಾಂಡೆ ಬ್ರಾಹ್ಮಿ ಮುಹೂರ್ತಗಳು ಕಟ್ಟದು ಸ್ನಾನ ಕರ್ಮಾದಿಗಳನ್ನು ಪೂರೈಸಾದು ದೇವರಿಗೆ ತುಡಲಿಂದ ಪ್ರಾರ್ಥನೆ ಮಾಡುತ್ತದೆ ಕೈ ಮುಗಿದೆ ದಿನ ಶುರು ಮಾಡುತ್ತದೆ ತನ್ನ ಇಲ್ಲವೇ ಕಣ್ಣನಿಗೆ ಅಂಜನೆ ಮಾಮಿಗೆ ಮಾವು ಮಾತುಗಳಿಗೆ ವಿಧೇಯಳಾಗಿತ್ತೊಂದು ಅಕ್ಕ ಬಂದಿದ್ದನ ಕೊಂಚ ಪಾತೆರನ್ನ ಶಿರಸಾವಹಿಸೊಂದು ಅಕ್ಕ ಅಜ್ಞಾನವರ್ತಿಯಾದ ಇಲ್ಲದೆ ಸಂತುಷ್ಟಿ ಗೃಹಿಣಿಯಾದ ತನ್ನ ಪ್ರತಿಭಾ ಧರ್ಮನ ನೆರವೇರಿಸಬೇಕು ಆಗ ನಿತ್ಯದ ಭಕ್ತಿ ಬರ್ಪಣ ಇಲ್ಲದ ಹೊತ್ತಿನ ಅತಿಥಿಗಳಿಗೆ ತಂಗಿ ನೆಂಗಿದ್ದೆಂದರ ಅಕ್ಕಯ್ಯ ಸ್ವರೂಪ ಕೊಟ್ಟು ಅತಿಥಿ ಸತ್ಕಾರ ಮಾಡುತ್ತದೆ ಆ ದಿನ ಪ್ರಾರಂಭ ಮಾಡಿಕೊಳ್ಳಿ ಇಂಚಿತನ ಚಾರುವ ದಿನ ಭಕ್ತಿ ನಿಷ್ಠೆ ಶ್ರದ್ಧೆಯವರಿನ ಮಹಾಲಕ್ಷ್ಮಿ ಒಂದು ದಿನ ಈ ಚಾರುವ ದಿನ ತುಲ್ಯಕಾಂಡದ ಸಂದರ್ಭದಲ್ಲಿ ಕಣ ಕಟ್ಟಲಿದೆ ಈ ವರಮಹಾಲಕ್ಷ್ಮಿ ಕನ್ನಡ ಮತ್ತು ಚಾರುವತಿಯಿಂದ ಪಡ್ಬೇಡಿಗೆ ನಿನ್ನ ಭಕ್ತಿ ಶ್ರದ್ಧೆ ಅಂಜನೆ ಅತಿಥಿ ಸತ್ಕಾರ ಪತಿವ್ರತಾ ಧರ್ಮನ ಮಾತು ಕುಯ್ಯ ಸಂತುಷ್ಟಳಾದೆ ಐದಾವರ ನಿಕ್ಕೊಂಜಿ ವರನ ಅನುಗ್ರಹ ಮಾಡ್ಬೇರೆ ಐದಾವರ ನಿಕ್ಕ ಮಾತ್ರ ಇನ್ನಡ್ದಾವರ ಈ ಲೋಕಗಳು ಸರ್ವೆಲ್ಲ ಈ ಒಂದು ವ್ರತದ ಫಲಕ್ಕೆ ಜೀವನದ ಎಡ್ಡೆ ಆವಳೆ ಅದಕ್ಕೋಸ್ಕರ ನನ್ನ ಬರ್ಪುಣ ಶ್ರಾವಣ ಮಾಸ ಈ ಶ್ರಾವಣ ಮಾಸದ ಹಿರಿಯ ಶುಕ್ರವಾರದ ಹನಿ ವರಮಹಾಲಕ್ಷ್ಮೀ ದೇವಿನ ಪ್ರೀತ್ಯರ್ಥವಾದ ಕಲಶ ಪ್ರತಿಷ್ಠೆ ಮಾಡುತ್ತದೆ ಭಕ್ತಿ ಶ್ರದ್ಧಾಪೂರ್ವಕವಾದ ನಿನ್ನ ಉಡದ ಭಕ್ತಿಯ ಕೊಂಡ ಭಕ್ತಿ ಸಮರ್ಪಣೆ ಮಾಡುವುದು ಪೂಜೆ ಮಂತ್ರ ಆ ಪೂಜೆ ಮಂತ್ರನ ಫಲದಾವರ ನಿನ್ನ ಜೀವನದ ಬದುಕುವ ಸರ್ವ ಕಷ್ಟಗಳ ಪರಿಹಾರ ಹಾಕಲು ಪುತ್ರ ಸಂಪದಾ ವೃದ್ಧಿಯಾಪಡು ನಿರದಾವರ ಈ ಲೋಕಕ್ಕೆ ಎಡ್ಡೆನ ಅನುಗ್ರಹ ಹಾಕಲು ನಿನ್ನ ಪುದರಿ ಲೋಕದ ಶಾಶ್ವತವಾದ ಉರಿಯನ್ನು ಮಾಡಿದ್ರೆ ಆ ಚಾರುಮತಿಗೆ ವರಮಹಾಲಕ್ಷ್ಮಿ ಅಭಯನ ಕೊಟ್ಟು ಮಾಯ ಆ ಕೊಡುಗಾನಗನೇ ಚಾರುಮತಿ ಎಚ್ಚರಿಕೆ ಒಂದು ಗುಣದ ಪುಲಕಾಂಡದ ಸಮಯ ಅವ ಪುಲಕಾಂಡದ ಕ್ಷಣ ಕೆಲವರ ಸತ್ಯಾಪಂತವನ್ನು ಏಕೆ ಬಂದೆ ಆಯ್ದಾವರ ಸೂರ್ಯೋದಯ ಅಪ್ಪನೇ ಮನಸ್ಸನ್ನು ಧ್ಯಾನವಂತಂದು ಸೂರ್ಯೋದಯ ಆಯ ಕಡನೆ ತನ್ನ ಇಲ್ಲದ ಕೈ ಮಾತ್ರ ಇಲ್ಲ ಅಪ್ಪೆ ಕರೆಕ್ಟ್ ಬಗ್ಗೆ ಚಾರ ಇಲ್ಲದ ಕೈ ಮಾತ್ರ ಇಲ್ಲ ಆಶ್ಚರ್ಯವಾದ ಸಂತೋಷವಾದ ದಯಪಟ್ಟು ಈ ದೇವಿಯೇ ಬರ್ತದೆ ಕನಟು ಕೊಂಚ ಅಭಯನ ಕೊರಬೇರೆ ನನಗ ನಿನ್ನ ಪುಣ್ಯ ಒಂದೇ ಬೇರೆ ಬಗ್ಗೆ ಕೈಲಾವರ ಆ ಅಪ್ಪನಿಗೆ ಎಂತ ಅನುಗ್ರಹ ಮಾಡ್ತೀರಾ ಅದೇ ಪ್ರಕಾರವಾದ ಕೊಡುವ ಅಂಜಾಟದ ಜೀವನದ ಮಾತ್ರ ಕಷ್ಟಗಳು ಪರಿಹಾರ ಇಲ್ಲದ ಮಾತೆಲ್ಲ ಅದೆಲ್ಲ ಒಟ್ಟಿಗೆ ಸೇರೋದು ಸಮಯ ಕರೆದು ಶ್ರಾವಣ ಮಾಸ ಬರ್ತದೆ ದ್ವಿತೀಯ ಶುಕ್ರವಾರದ ಶುಭ ದಿನ ಬರ್ತದೆ ಕಾಂಡನೆ ಚಾರುಮತಿ ಅತ್ಯಂತ ಉತ್ಸಾಹಗಳು ವರಮಹಾಲಕ್ಷ್ಮಿಯ ಪೂಜೆಗೆ ತಯಾರಾಗಿದೆ ಬೋಡ ನಿಂತನ ಪೂಜಾ ವಸ್ತುಗಳನ್ನು ಸಂಗ್ರಹ ಮಾಡುತ್ತದೆ ಶುಚಿರ್ಭೂತಳಾದ ಕಲಶ ಪ್ರತಿಷ್ಠೆ ಮಾಡುತ್ತದೆ ಆ ಕನಟು ಲಕ್ಷ್ಮೀ ದೇವಿ ಎಂಜ ಪೂಜೆ ಮಲ್ಕೊಳ್ಳೋ ಬಣ್ಣದೆ ಅಭಯನ ಕೊಡ್ತೇವೆ ಅದೇ ಪ್ರಕಾರವಾದ ಭಕ್ತಿ ಶ್ರದ್ಧೆ ಈ ಒಂದು ಚಾರುಮತಿ ವರಮಹಾಲಕ್ಷ್ಮಿ ಪೂಜೆ ಮಾಡುತ್ತದೆ ಸುಮಂಗಲಿಗೆ ಬಾಗಿನ ಮಾಡಿಕೊಂಡು ಮಾತೆಲ್ಲ ಆ ವರಮಹಾಲಕ್ಷ್ಮಿ ದೇವಿನ ಪೂಜೆಯ ವಿಚಾರಣೆ ಮಾಡುತ್ತದೆ ಅಥವಾ ಆಶೀರ್ವಾದ ಪಡೆಯಲಾಗಿದೆ ಐದಾವರ ಆ ವರಮಹಾಲಕ್ಷ್ಮಿ ದೇವಿ ಆದ ಮಲ್ಪನ ಪೂಜೆಯ ಸಂತೃಪ್ತಿಯಾಗಿದೆ ಈ ಚಾರುಮತಿಗೆ ಸಂತಾನ ಭಾಗ್ಯ ಆಗಿದೆ ಪುತ್ರ ಪೌತ್ರ ಸಂಪದಾವೃತ್ತಿ ಮಲ್ಪಾವ ಶಕ್ತಿನೇ ವರಮಹಾಲಕ್ಷ್ಮಿ ದೇವಿನ ಪೂಜೆಯಲ್ಲಿ ಚಾರುಮತಿ ಪಡೆಯಲಿದೆ ಆಗ ಜೀವನದ ಮಾತ ಕಷ್ಟಗಳು ಪರಿಹಾರ ಆಗಿದೆ ಪೂರ್ಣಮದ ಚಂದ್ರ ಇಂದ ಬೆಳಗುಡ ಅಂಜನೇ ಚಾರುಮತಿನ ಜೀವನದ ಎಡ್ಡೆಳು ಬೆಳಗುತ್ತದೆ ಈ ಚಾರುಮತಿ ಮಂತ್ರನ ಪೂಜೆಯಾದ ಎಡ್ಡಾಡುವ ವಿಚಾರ ಒಲಿಯಡುವವರೆಗೆ ಲೋಕಗೆ ಅದು ಚಾರುಮತಿ ಹೇಳಿವಾಗ ಏರಿ ಶ್ರಾವಣ ಮಾಸದ ಶುಕ್ಲವಚನ ಶುಕ್ರವಾರದ ಏರಿ ವರಮಹಾಲಕ್ಷ್ಮಿ ದೇವಿನ ಪೂಜೆ ಬೇಡ ಆ ಮಾತೆಲ್ಲ ಈ ಪೂಜೆದ ಫಲದಾವರ ಜೀವನದಲ್ಲಿ ಅಷ್ಟು ಪರಿಹಾರ ಆಗುತ್ತದೆ ಈ ವಿಚಾರಣೆ ಶಿವದೇವರೇ ಪಾರ್ವತೀ ದೇವಿ ಅಪ್ಪ ಪಾರ್ವತೀ ದೇವಿ ಅತ್ಯಂತ ಸಂತೃಪ್ತಿಯಾಗಿದೆ ಅವಾಗ ಲೋಕಗಳು ಸುಲಭಗಳು ಮಾತೆಲ್ಲ ಒಂದು ದೇವರನ್ನ ಆರಾಧನೆ ಮಾಡುವುದಕ್ಕೆ ಪಾಲು ಪಡೆಯುವುದು ಅನಂತವಾದ ಪುಣ್ಯ ಫಲ ಪಡೆಯುವುದು ಅಗಲ ಜೀವನದ ಕಷ್ಟಗಳು ಪರಿಹಾರ ಪುನಃ ಇದೊಂದು ಸುಲಭದಲ್ಲಿ ಗೊತ್ತೈತನೋ ಈ ದೇವರ ಗೊತ್ತಿದ್ದಾನೆ ಅವರ ಈ ವರಮಹಾಲಕ್ಷ್ಮಿ ಪೂಜೆ ಮಾಡಿದವರಿಗೆ ಶಿವಪಾರ್ವತಿ ದೇವಿನ
ಈ ವಿಷ್ಣುನಾರಾಯಣನ ಮಂತ್ರ ಲಕ್ಷ್ಮೀ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ಲಕ್ಷ್ಮೀ ನಾರಾಯಣ ದೇವರ ಅನುಗ್ರಹ ಈ ವರಮಹಾಲಕ್ಷ್ಮಿ ಪೂಜೆಯ ನಂತರ ಪ್ರಾಪ್ತಿಯಾಗ್ತದೆ. ಇಂಜಿತ್ತನ ಭಕ್ತಿ ಶ್ರದ್ಧೆಯ ಪೂಜೆನಿ ಮಾತ ಭಗವದ್ಭಕ್ತೆಲ್ಲ ಸೇರೊಂದು ನಮ್ಮ ಅರ್ಪಣೆ ಮಲ್ತಂದ ಮಲ್ತನ ಸೇವೆ ನಮಗೆ ಸ್ವೀಕಾರ ಮಾಡ್ತದೆ. ನನ್ನ ಕ್ಷೇತ್ರದ ಅಧಿದೇವತೆಗಾಪನ ಮಹಾಪೂಜೆ ಐದು ಒಕ್ಕ ವರಮಹಾಲಕ್ಷ್ಮಿ ದೇವಿಗಾಪನ ಮಹಾಮಂಗಳಾರತಿ ಪೂರ್ಣ ಸ್ವೀಕಾರ ಮಾಡ್ಕೊಂಡು ಆ ಪೂಜೆದ ಮಾತ ಪುಣ್ಯದ ಫಲ ಮಣಿಜಿಂಜಾದ ಈ ಕ್ಷೇತ್ರದ ಏನು ಮಾತ ಕಷ್ಟಾಪಣದ ಕೈ ಮುಗಿಲಾಕಲ ಸರ್ವ ಕಷ್ಟದ ಪರಿಹಾರ ಆದ ಮಾತರೆಗ್ಲಾಕಲ ಇಷ್ಟಾರ್ಥ ಪ್ರಾಪ್ತಿಯಾದ ಜೀವನದ ಸುಖ ಸಂಪತ್ತು ಬೆರಪಾದ ವರಮಹಾಲಕ್ಷ್ಮಿ ಪೂಜೆಯ ಪಾಲ್ಪಡೆಯೊಂದು ಪ್ರಸಾದ ಪಡೆ ನಡೆಗೆ ಅಕ್ಲಕ್ಲ ನಮ್ಮ ಜೀವನದ ಮಾತ ಇಷ್ಟಾರ್ಥ ಪ್ರಾಪ್ತಿಯಾದ ಪುಣ್ಯಕ್ಕೆ ಇರ್ತೀನಿ ಅಪ್ಪೆ ಪ್ರಸಾದ ವಿಗ್ರಹ ಮಲ್ಪಡೆ ನನ್ನ ಕೊರಪನ ಮಹಾಪೂಜೆಯ ಸಂತೋಷದ ಸ್ವೀಕಾರ ಮಲ್ಕೊಂಡು ಪಡೆದು ನಮ್ಮ ಮಾತೆಲ್ಲ ಭಕ್ತಿಯ ಕೈ ಮುಗಿದ ಮಲ್ಪನ ಪ್ರಾರ್ಥನೆ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಹಾಲಕ್ಷ್ಮೀ ನಮಃ. ಪ್ರಾರ್ಥನಾ ಸಮರ್ಪಯಾಮಿ.
ಶ್ರೀವಿಘ್ನೇಶ್ವರಾಯ ನಮಃ. ಪ್ರಾರ್ಥನೆ ಮಾಡುವಾಗ ಶ್ರೀ ವರಮಹಾಲಕ್ಷ್ಮಿದ ವಿಶೇಷವಾದ ವ್ರತ ಪೂಜೆ ಕಥಾಶ್ರವಣ ಮಹಾನೈವೇದ್ಯ ಮಹಾಮಂಗಳಾರತಿ ಆದರೆ ಪ್ರಸನ್ನಾಕಾರರು ಅಪ್ಪನ ಸನ್ನಿಧಾನ ಪ್ರಾರ್ಥನೆ ಮಾಡುವಾಗ ಗ್ರಾಮದ ನೆಲೆಯಾಂಜನ ಮಂಗಳ ಸ್ವರೂಪಿ ನಮ್ಮ ಗ್ರಾಮ ದೇವರಾಯನ ಸ್ವಾಮಿ ಸೋಮನಾಥ ದೇವರನ್ನ ಭಕ್ತಿಪೂರ್ವಕವಾದ ಸ್ಮರಣೆ ಮಾಡುತ್ತೊಂದು ಈ ಗ್ರಾಮದ ಧರ್ಮದೇವವಾಗಿ ತನ್ನ ಅಪಿಲಾರ್ದ ಪಂಚನಾಯಕ ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಾಡುತ್ತೊಂದು ಕ್ಷೇತ್ರಗಳು ಆರಾಧ್ಯ ದೇವಿ ಆಂಜಿತ ಮಹಾಲಕ್ಷ್ಮಿ ಅಪ್ಪೆಲ್ಲ ಮಹಾಗಣಪತಿಲ್ಲ ಗೋಪಾಲಕೃಷ್ಣ ದೇವರೆಲ್ಲ ಭಕ್ತಿಯ ಸ್ಮರಣೆ ಮಾಡುತ್ತೊಂದು ವರಮಹಾಲಕ್ಷ್ಮಿ ಪೂಜೆದ ವಿಶೇಷವಾದ ಸಾಮೂಹಿಕವಾದ ಮಾತ್ರ ಭಗವತ್ ಭಕ್ತಿಯರು ಸೇರೊಂದು ಅಪ್ಪನ ಸನ್ನಿಧಾನಗಳು ಸರ್ವೋಪಚಾರ ಪೂಜೆ ಅನ್ನುವಂಥದ್ದು ಪ್ರಸನ್ನಕಾರರು ಪ್ರಾರ್ಥನೆ ಮಾಡುವಾಗ ನಮ್ಮ ಕರುಣಚಿಂತನ ಸೇವೆಗಳಾದಾಗ ಮನುಷ್ಯ ಸಮಸ್ಯೆವಾದರೆ ತಪ್ಪು ಕೂಡ ಹೆಚ್ಚಿಗೆ ಬೆಳೆಯುತ್ತಿಲ್ಲ ದೇವರ ಕ್ಷಮೆ ಕೊಟ್ಟು ಕಿಂಚಿತ್ ಅನಂತವಾದ ಸ್ವೀಕಾರ ಮಾಡಿಕೊಂಡು ಅನಂತವಾಯನ ಪುಣ್ಯದ ಫಲ ಮಾತಿರಲಿಲ್ಲ ಮಡಿದಿಂದಾದರೆ ಜೀವನದ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯದ ದೇವಿ ಪ್ರಾಪ್ತವಾದರೆ ಆಗಲಕ್ಕ ಮನಸ್ಸಿನ ಎಂಚಿನ ಮಾತ ಎಂದಿನ ಎಡ್ಡೆಡೆ ಸಂಕಲ್ಪಗೊಂಡ ಐ ಮಾತ ದೇವರ ಸತ್ಯ ಸಂಕಲ್ಪ ಮಾತಾದರೆ ಯುವಕರು ಬಾಲ್ಯ ಮಾತೆ ವಿದ್ಯಾ ಬುದ್ಧಿ ಶ್ರಿಯಂ ಬಲಂ ಆಯುಷ್ಯ ಆರೋಗ್ಯ ದೇವರ ಕೊಟ್ಟು ಆಗಲಕ್ಕ ಮಲ್ಪನ ವೃತ್ತಿ ಉದ್ಯೋಗ ವ್ಯವಹಾರ ಕ್ಷೇತ್ರಗಳು ಉನ್ನತವಾದ ಅಭಿವೃದ್ಧಿ ಕೈತುಂಬ ಸಂಪಾದನೆ ಲಕ್ಷ್ಮೀ ಕೀರ್ತಿ ಪ್ರಾಪ್ತಿ ಮಾತಾದರೆ ವಿವಾಹ ಭಾಗ್ಯ ಕೈಗೂಡದ ಬಂಧನಕ್ಕೆ ಅಪ್ಪನ ಅನುಗ್ರಹದ ಅವರ ಶೀಘ್ರವಾದ ವಿವಾಹ ಭಾಗ್ಯ ಕೈಗೂಡಬರುತ್ತದೆ ಸಂತಾನ ಭಾಗ್ಯಜ್ಞಾನಿಗಳಿಗೆ ಅಪ್ಪನ ಅನುಗ್ರಹದ ಅವರ ಸಂತಾನ ದೇವಿ ಮಾಡಿದ್ದಾರೆ ಉದ್ಯೋಗ ವ್ಯವಹಾರ ಕ್ಷೇತ್ರಗಳು ಕಷ್ಟ ನಷ್ಟುತ್ತದೆ ಮಾತು ಪರಿಹಾರವಾದ ಉನ್ನತವಾದ ಅಭಿವೃದ್ಧಿನ ಪ್ರಚೋದನೆ ಸರ್ವರಿಗಳ ಸಣ್ಣ ಮಂಗಲನೆ ಆ ದೇವಿ ಅನುಗ್ರಹ ಮಾಡುತ್ತದೆ ಲಕ್ಷ್ಮಿಯಿಂದ ಬಂದ ಕೇವಲ ಸಂಪತ್ತು ಅರ್ಥ ಮಾತ್ರ ಜೀವನದ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯವ ಅವೇ ಮಲ್ಲ ಸಂಪತ್ತಿಗೆ ಅಂಚಿತ ಅಷ್ಟ ಐಶ್ವರ್ಯನೇ ಆ ಮಹಾಲಕ್ಷ್ಮಿ ಸರ್ವರಿಗಳ ವಿಗ್ರಹ ಪಡೆ ನಮ್ಮ ಕರುಣಚಿತ್ತನ ಸರ್ವ ಸೇವೆಲ್ಲ ಸಂತೋಷಗಳ ಭಂಡಾರ ಅರ್ಪಣೆ ಮಾಡಿಕೊಡುವ ಪಡೆದು ಪ್ರಸನ್ನಕಾರರು ಭಕ್ತಿಡು ಸರ್ವೆಲ್ಲ ಅರಟೈ ಬಾಳದ ಕೈ ಮುಗಿದ ಪ್ರಾರ್ಥನೆ ವರ ಪಂಡಲೆ ಕರ್ಪಣೆ ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿಮೆ ಪರಮೇಶ್ವರಿ ಕೈ ಮುಗಿದರೆ ಶ್ರೀ ವರಮಹಾಲಕ್ಷ್ಮಿ ನಾರಾಯಣಗೆ ಗೋವಿಂದ ಗೋವಿಂದ. ಮುಂಜಾನೆಗೆ ಒಂದು ಸುತ್ತ ಬರ್ತದೆ ಕೈ ಮುಗಿದರೆ ಯಾನಿ ಕಾನಿ ಪಾಪಾನಿ ಜನ್ಮಾನ್ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣಾನ್ ಪದೇ ಪದೇ ಪಾಪೋಹಂ ಪಾಪಕರ್ಮ ಪಾಪಾತ್ಮ ಪಾಪಸಂಭವ ರಾಹಿಮಾನ್ ಕೃಪಯಾ ದೇವ ಶರಣಾಗತ ವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷಾ ಪರಮೇಶ್. ಉದ್ಯೋಗ ವ್ಯವಹಾರ ಅಭಿವೃದ್ಧಿಯಾದ ಆಯುಷ್ ಆರೋಗ್ಯ ದೇವರ ಕುರಿತು ಅರ್ಪಣೆ ಎಲ್ಲ ಸಂಪನ್ನ ಮಾಡಿದ್ದಿದ್ಯಾದ ಆ ಮಂತ್ರಗಳ ಸೇವೆಯ ಪರಿಪೂರ್ಣ ಫಲದಲ್ಲಿ ಉತ್ತರೋತ್ತರಾಭಿವೃದ್ಧಿರಸ್ತು.